ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೇವತಿ. ನಾವಿವತ್ತು ಯುಗಾದಿ ಹಬ್ಬದ ದಿನ ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ಯುಗಾದಿ ಹಬ್ಬಕ್ಕೆ ಸಿದ್ಧಾರೂಢ ಮಠಕ್ಕೆ ಹೊರಟಿದ್ದೀವಿ. ಹಾಗೆ ವಾಯ್ಸ್ ಕೊಡೋಣ ಅಂದ್ಕೊಂಡೆ, ಬಟ್ ಬೇಡ ಅಂತೇಳಿ ಕೊಡಲಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನೋಡ್ಬೋದು, ಮೊದಲಿಗೆ ನಾವು ರೆಡಿಯಾಗಿ ಹಾಗೆ ನಾನು ಮಕ್ಕಳು ಎಲ್ಲ ರೆಡಿಯಾಗಿ ಹೊರಟ್ವಿ. ಹಬ್ಬ ಏನು ಮಾಡೋದಿಲ್ಲ ಅಂತ ಕೇಳ್ತಿದ್ರು ಸುಮಾರು ಜನ. ಇಲ್ಲ, ಹಬ್ಬ ಸಂಜೆ ಬಂದು ಮಾಡೋಣ ಅಂಥೇಳಿ ಹೊರಟ್ವಿ. ಯಾವಾಗೂ ಮನೇಲೇ ಇರ್ತೀವಲ್ವ, ಜಾಸ್ತಿ ಹೊರಗೆಲ್ಲೂ ಹೋಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಬೋರ್ ಆಗುತ್ತೆ. ಹಾಗಾಗಿ ಕರ್ಕೊಂಡು ಹೋದರು, ಬಾ ಹೋಗಿ ಬರೋಣ ಅಂಥೇಳಿ. ನೋಡ್ಬೋದು, ನಾನು ನನ್ನ ಮಗಳು ಈ ರೀತಿಯಾಗಿ ರೆಡಿಯಾಗಿದ್ವಿ. ಅವರು ಕೂಡ ಆ ರೀತಿ ರೆಡಿಯಾಗಿದ್ದಾರೆ. ನಾವು ಬಸ್ ಸಿಕ್ತು, ಬಂದಿದ್ದ ತಕ್ಷಣ ಬಸ್ ಸಿಕ್ಕಿದ ತಕ್ಷಣ ಬಸ್ಸಲ್ಲಿ ಹೊರಟ್ವಿ. ನನ್ನ ಮಗಳು ಹಾಗೆ ನಾನು, ನಮ್ಮ ಮನೆಯವ್ರು ಹಾಗೆ ಮುಂದೆ ಕೂತಿದ್ರು. ಅಲ್ಲಿಂದ ಇಳಿದು ಮತ್ತೆ ಆಟೋದಲ್ಲಿ ಹೊರಟ್ವಿ. ಅಲ್ಲಿ ಇದರಲ್ಲಿ ಬಸ್ಸು ತುಂಬ ದೂರ ನಿಲ್ಲಿಸ್ತಾರೆ. ಅಲ್ಲಿಂದ ಇಳಿದು ಅದರಿಂದ ಮತ್ತೆ ಆಟೋ ಹೊರಟ್ವಿ. ನೋಡ್ಬೋದು, ಇದೆ ತುಂಬ ಚೆನ್ನಾಗಿದೆ ಮಠ. ಬರ್ತಾ ಮಾಡಿಕೊಂಡೆ ನಾನು, ಹೋಗ್ತಾ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಈ ಕಡೆ ಕೂತಿರೋ ಕಾರಣ ನಂಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ವೀಡಿಯೋ. ನಂತರ ಅದನ್ನು ಮಾಡಿಕೊಂಡು ಬಂದ್ವಿ. ನೋಡ್ಬೋದು, ಈ ರೀತಿಯಾಗಿ ಫುಲ್ಲು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಮೋಸ್ಟ್ಲಿ ಹಬ್ಬ ಇರೋದಕ್ಕೆ ಏನೋ ತುಂಬ ಜನ ಇದ್ದರು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇರೋದು. ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಪ್ಲೇಸ್ ಮಾತ್ರ. ಮತ್ತು ಬಿಸಿಲು ಸಿಕ್ಕಾಪಟ್ಟೆ, ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಹೆಜ್ಜೆ ಕೂಡ ಇಡೋಕ್ಕಾಗ್ತಿರ್ಲಿಲ್ಲ, ಕಾಲು ಸುಟ್ಟು ಹೋಗ್ತಿತ್ತು, ಅಷ್ಟು ಬಿಸಿಲಿಗೆ ಬಿಸಿ ಆಗಿತ್ತು ಅಲ್ಲಿರೋ ಕಲ್ಲೆಲ್ಲ. ನೋಡ್ಬೋದು, ಈ ರೀತಿಯಾಗಿ ಫುಲ್ಲು ಚೆನ್ನಾಗಿದೆ. ದೊಡ್ಡ ದೇವಸ್ಥಾನ. ಮತ್ತೊಮ್ಮೆ ಫ್ರೀಯಾಗಿ ಅಲ್ಲಿಗೆ ಹೋಗಬೇಕು, ತುಂಬ ಜನ ಇಲ್ದೋದಾಗ. ಹಬ್ಬ ಆಗಿರೋ ಕಾರಣ ಏನೋ ಫುಲ್ಲು ಗಾಡಿಗಳು, ಹೊಸ ಗಾಡಿಗಳನ್ನೆಲ್ಲ ತಂದಿದ್ರಲ್ಲ. ಸೊ ಹಾಗಾಗಿ ಅಲ್ಲಿ ಪೂಜೆ ಮಾಡಿಸೋಕ್ಕೋಸ್ಕರ ಏನೋ ತುಂಬ ಜನನೇ ರಶ್ ಇತ್ತು. ನೋಡ್ಬೋದು, ನಾವು ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿದ್ದು. ಎಷ್ಟು ಇದು ಅಂದರೆ ತುಂಬಾ ಜನ ಇದ್ದರು. ಈ ರೀತಿ ನೋಡ್ಬೋದು, ಅಲ್ಲಿ ನಡ್ಕೊಂಡು ಹೋಗಾಗ್ತಿಲ್ಲ, ಅಷ್ಟು ಕಾಲು ಸುಟ್ಟು ಹೋಗ್ತಿತ್ತು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ನನಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ಹಾಗೆ ನಾವು ಲೈನಲ್ಲಿ ನಿಂತ್ಕೊಂಡು ಅಲ್ಲಿ ದೇವರಿಗೆ ದರ್ಶನ ಅಂದರೆ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೊರಟ್ವಿ. ನೋಡ್ಬೋದು, ಈ ರೀತಿ ಕ್ಯೂ ಆಗಿತ್ತು ಫುಲ್ಲು. ತುಂಬ ಹೊತ್ತಾಯಿತು ನಮಗೆ ಹೋಗೋದಕ್ಕೆ. ನಾವಲ್ಲಿ ಮೇಲೆ ಹೋಗೋಕ್ಕಾಗಲಿಲ್ಲ, ಅಲ್ಲೂ ಕೂಡ ಬಳಸ್ಕೊಂಡು ಹೋಗಬೇಕಿತ್ತು, ತುಂಬ ಕ್ಯೂ ಇತ್ತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಪಾದದ ಹತ್ರನೇ ನಾವು ಹೋಗಿ ಅಲ್ಲೇ ಹಣ್ಣು ಕಾಯಿನ ಇಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ನೋಡ್ಬೋದು, ನಾನು ನಮ್ಮ ಮನೆಯವರೆಲ್ಲ ಬಿಸಿಲು ಬೇರೆ ನಿಂತಿದ್ವಿ. ಅಲ್ಲಿ ಒಂದು ಕಾಲು ಹತ್ತಿರ ಮ್ಯಾಟ್ ಹಾಕಿದ್ರು, ಅದ್ರ ಮೇಲೆ ನಿಂತಿದ್ವಿ. ಕಾಲು ಸುಡ್ತಾ ಇರಲಿಲ್ಲ, ಬರೀ ನೆಲದ ಮೇಲೆ ಆಗಿದ್ರೆ ಫುಲ್ ಕಾಲು ಬೊಬ್ಬೆ ಬಂದುಬಿಡ್ತಿತ್ತು, ಅಷ್ಟು ಸುಡ್ತಾಯಿತ್ತು. ನಂತರ ಒಳಗೆ ಹೋದ್ವಿ. ನೋಡ್ಬೋದು, ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಒಂದೊಂದು ಅರ್ಥ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ. ನೋಡ್ಬೋದು, ನಾನು ಝೂಮ್ ಮಾಡ್ತಿದ್ದೆ, ಬಟ್ ಆದರೂ ಅದಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಹತ್ತಿರ ಹೋದ ನಂತರ ಮಾಡ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡ್ವಿ. ನೋಡ್ಬೋದು, ಲೈನಲ್ಲಿ ಇನ್ನೂ ನಿಂತಿದ್ವಿ, ತುಂಬ ಹೊತ್ತು ಲೈನಲ್ಲಿ ನಿಂತಿದ್ವಿ. ಸಿಕ್ಕಾಪಟ್ಟೆ ಜನ ಅಲ್ವಾ, ಸೊ ಹಾಗಾಗಿ ನಿಂತಿದ್ವಿ. ನನ್ನ ಮಗಳು ನಡೀತಾ ಇದ್ಲು, ಆಮೇಲೆ ನಡೆಯೋಕ್ಕಾಗೋದಿಲ್ಲ ಅಂಥೇಳಿ ಮತ್ತೆ ಎತ್ಕೊಂಡ್ವಿ. ಅವಳಿಗೆ ನಿಂತ್ಕೋತಾನೆ ಇರಲಿಲ್ಲ, ತುಂಬ ಜನ ಇದರಿಂದ ರಶ್ ಆಗ್ತಿತ್ತು ಅಂಥೇಳಿ. ನಂತರ ಎತ್ಕೊಂಡು ಹೋದ್ವಿ. ನೋಡ್ಬೋದು, ಇಲ್ಲೇ ಮುಂದೆ ಬಂದ್ವಿ ನಾವು. ಅಲ್ಲಿ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು, ರಶ್ ಇತ್ತು ಅಂಥೇಳಿ. ಮಕ್ಕಳು ಬೇರೆ ಹಠ ಮಾಡ್ತಿದ್ವು ಅಂತ ಇಲ್ಲೇ ಪಾದದ ಹತ್ರನೇ ಹೂವು ಹಣ್ಣೆಲ್ಲ ಕೊಟ್ಟು ಹಾಗೆ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ, ಯಾಕೆಂದರೆ ಅಲ್ಲಿ ಮುಟ್ಟಿ ಮಾಡ್ಕೊಳ್ಳೋದೇ ಒಳ್ಳೇದಲ್ವಾ. ಸೊ ಆಶೀರ್ವಾದ ಸಿಕ್ತಂಗೆ ಆಗುತ್ತೆ ಅಂತೇಳಿ ಮಾಡಿಕೊಂಡು ಬಂದು ಒಂದು 10 ನಿಮಿಷ ಕೂತಿದ್ದು. ನಂತರ ಊಟಕ್ಕೆ ನಿಂತ್ಕೊಂಡ್ವಿ. ಕ್ಯೂ ನೋಡ್ಬೋದು, ಊಟಕ್ಕೆ ಎಷ್ಟು ಉದ್ದ ಕ್ಯೂ ಇದೆ ಅಂಥೇಳಿ. ಅದು ಈ ಕಡೆ ಎಲ್ಲ ಫುಲ್ಲು ಗಿಡ ಹಾಗೆ ಇದೆಲ್ಲ ತುಂಬ ಚೆನ್ನಾಗಿತ್ತು. ಅದು ಬೇಲದ ಮರ ಅಂದ್ಕೋತೀನಿ ಮೋಸ್ಟ್ಲಿ. ತುಂಬ ಕಾಯೆಲ್ಲ ಬಿಟ್ಟಿತ್ತು, ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಕ್ಯೂ ಅಂದರೆ ಎಷ್ಟುದ್ದ ಕ್ಯೂ ಗೊತ್ತಾ, ಇಲ್ಲಿಂದ ಅಲ್ಲಿಂದ ಫುಲ್ಲು ಕ್ಯೂ. ನಾನು ಮತ್ತು ನಮ್ಮ ಮನೆಯವರೆಲ್ಲ ದೂರ ನಿಂತಿದ್ವಿ. ಮತ್ತು ಅವ್ರನ್ನ ನಾನು ನಿಂತಿದ್ದ ಜಾಗಕ್ಕೆ ಮತ್ತೆ ಕರೆದು ನಿಲ್ಲಿಸ್ಕೊಂಡ್ವಿ. ಒಳಗಡೆ ಹೋಗೋದು ಕ್ಯೂ ನೋಡ್ಬೋದು, ತುಂಬ ಕ್ಯೂ ಲಾಂಗ್ ಇತ್ತು. ಮತ್ತು ಅಲ್ವಿ ಹಾಗೆ ನಿಂತ್ಕೊಂಡು ಹೋದ್ವಿ. ನಂತರ ಕ್ಯೂ ಎಲ್ಲ ಮುಗಿದ ಮೇಲೆ ಇದು ಒಳಗೆ ಬಂದಿದ್ದು ನೋಡ್ಬೋದು. ಊಟದ ಪ್ರಸಾದ ಈ ರೀತಿ ಕೊಡ್ತಿದ್ರು. ಅಲ್ಲೇ ಹೋಗಿ ಲೈನಲ್ಲಿ ತಟ್ಟೆ ತೊಗೊಂಡು ಊಟ ಹಾಕ್ಸ್ಕೊಂಡು ಮಾಡೋ ಅಂಥದ್ದು. ಪಾಯಸ ಹಾಗೆ ಬದನೆಕಾಯಿ ಪಲ್ಯ, ಅನ್ನ ಸಾರು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಊಟ ಮಾತ್ರ ಸೂಪರಾಗಿತ್ತು, ಪ್ರಸಾದ. ಹಾಗೆ ಅಲ್ಲಿ ಮಾಡಿಕೊಂಡು ಈ ಕಡೆ ಬಂದ್ವಿ. ಹೊರಗೆ ಬಂದು ಇಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದು ಹಾಗೆ ಅದನ್ನು ಕೂಡ ವಿಡಿಯೋನ ಮಾಡಿಕೊಂಡೆ. ಮತ್ತೊಮ್ಮೆ ನಾನು ಹೋದಾಗ ಖಂಡಿತ ಪೂರ್ತಿಯಾಗಿ ಪ್ಲೇಸಸ್ನ ನಿಧಾನವಾಗಿ ನಾನು ವಿಡಿಯೋನ ಮಾಡ್ಕೊಬರ್ತೀನಿ. ತುಂಬ ರಶ್ ಇದ್ದ ಕಾರಣ ನನಗೆ ಸ್ವಲ್ಪನೇ ವೀಡಿಯೋನ ಮಾಡಿಕೊಂಡೆ ನಾನು, ಆಗಲಿಲ್ಲ ನನಗೆ.
ಇದು ನೋಡ್ಬೋದು ಅಲ್ಲಿದ್ದದ್ದು ಕಲ್ಯಾಣಿ ತುಂಬ ಚೆನ್ನಾಗಿತ್ತು. ನಂಗೆ ಅಲ್ಲಿ ಓಪನ್ ಇರಲಿಲ್ಲ, ಆ ಕಡೆ ಹೋಗಿ ಮಾಡ್ಕೋಬೇಕಿತ್ತು. ಬಟ್ ಮಕ್ಕಳು ತುಂಬ ಹಠ ಮಾಡ್ತಿದ್ವು, ಹಾಗಾಗಿ ಹೀಗೆ ಒಂದು ಸ್ವಲ್ಪ ಮಾಡಿಕೊಂಡು ಕಲ್ಯಾಣಿನ ನಾನು ವಿಡಿಯೋನ ಮಾಡಿಕೊಂಡು ಬಂದ್ವಿ. ನಂತರ ಈ ರೀತಿ ಬಂದು ಇಲ್ಲಿರೋ ಅಂಥದ್ದು ಒಂದು ಇದಿತ್ತು. ಸೊ ಅಲ್ಲಿ ಎಲ್ಲ ಫುಲ್ಲು ಸುತ್ತ ಎಲ್ಲ ವಿಡಿಯೋನ ಮಾಡಿಕೊಂಡೆ. ನೋಡ್ಬೋದು ತುಂಬ ರಶ್ ಇತ್ತು. ಹಾಗೆ ನನ್ನ ಮಗಳು ಇದ್ರ ಮೇಲೆ ಕುತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತಿದ್ಲು. ಸೊ ಆನೆ ಮೇಲೆ ಕುಂಡ್ರಿಸಿ ಫೋಟೋನ ತೆಗೆದ್ವಿ ಇಬ್ಬರದ್ದು. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಮತ್ತೆ ಅದೇ ದೇವ್ರದ್ದು ಅಲ್ಲಿ ಹೋಗಿ ಹಾಗೆ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಮೇಲೆ ಹೋಗೋಕೆ ಆಗ್ತಿರ್ಲಿಲ್ಲ ಅಂತೇಳಿ ಇಲ್ಲಿ ಹೋಗಿ ನಾವು ಕೈನ ಮುಗಿದು ದರ್ಶನ ಮಾಡ್ಕೊಬಂದ್ವಿ. ನೋಡ್ಬೋದು ಪಾದ ಮುಟ್ಟಿ ಈ ರೀತಿ ಇಲ್ಲೂ ಕೂಡ ತುಂಬ ಕ್ಯೂ ಇತ್ತು. ಕ್ಯೂವಲ್ಲೇ ಹೋಗಿ ದರ್ಶನ ಮಾಡ್ಕೊಂಡ್ವಿ ಸಿದ್ಧಾರೂಢ ಮಠ ಸ್ವಾಮಿದು. ದರ್ಶನ ಮಾಡಿಕೊಂಡು ಮತ್ತೆ ಹೊರಗೆ ಬಂದು ಆ ಕಡೆ ಸೈಡು ಸ್ವಲ್ಪ ಒಳಗಡೆ ಎಲ್ಲ ತುಂಬ ಡಿಸೈನ್ ಥರ ಮಾಡಿ ಅಲ್ಲೇ ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅದೆಲ್ಲ ಇತ್ತು. ಸೊ ಇಲ್ಲೊಂದು 5 ನಿಮಿಷ ಕೂತಿದ್ದು ಮತ್ತು ಪಕ್ಕದಲ್ಲಿರೋ ಅಂಥದ್ದೊಂದು ಹೋದ್ವಿ. ಅಲ್ಲಿ ಫುಲ್ಲು ಡಿಸೈನ್ ಎಲ್ಲ ಮಾಡಿದರು. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಫಸ್ಟು ಎಷ್ಟು ಯಾವಾಗೂ ಕರ್ಕೊಂಡು ಹೋಗಿ ಕೇಳ್ತಿದ್ದೆ, ಬಟ್ ಕರ್ಕೊಂಡು ಹೋಗಿರಲಿಲ್ಲ. ಫಸ್ಟ್ ಕರ್ಕೊಂಡು ಹೋದರು. ತುಂಬ ಖುಷಿ ಆಯಿತು ನನಗೆ ಆ ಪ್ಲೇಸ್ನ ನೋಡಿ. ನೋಡ್ಬೋದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಏನೇ ಕಾರ್ಯಕ್ರಮ ಆದರೂ ಅಲ್ಲೇ ಮಾಡೋದು ಅನಿಸುತ್ತೆ. ಹೊರಗೆ ಇದೆಲ್ಲ ಹಾಕಿದ್ರು, ಟೇಜ್ ಎಲ್ಲ ಹಾಕಿ ಅಲ್ಲೇ ಇದು ಮಾಡಿದರು. ತುಂಬ ಜನ ಕೂತಿದ್ರು ನೋಡ್ಬೋದು. ನಾನು ಹಾಗೆ ಒಂದು ರೌಂಡ್ ವಿಡಿಯೋನ ಮಾಡಿಕೊಂಡು ಮತ್ತೆ ಹೊರಗೆ ಬಂದ್ವಿ. ಹೊರಗೆ ಬಂದು ನೋಡ್ಬೋದು ಈ ರೀತಿ ಮತ್ತೆ ವಿಡಿಯೋ ಮಾಡಿಕೊಂಡು ಹೊರಟ್ವಿ ನಾವು. ಅಲ್ಲಿಂದ ಬಂದು ನಾವು 3000 ಮಠಕ್ಕೆ ಬಂದ್ವಿ. ಹೆಂಗಿದ್ರು ಹೋಗಿದ್ವಲ್ಲ, ಮತ್ತು ಪದೇ ಪದೇ ಹೋಗೋಕ್ಕಾಗೋದಿಲ್ಲ ಅಂಥೇಳಿ 3000 ಮಠಕ್ಕೆ ಯಾವಾಗೂ ಹೋಗ್ತಿದ್ದೆ, ಬಟ್ ಒಳಗಡೆ ಒಂದು ದಿನಕ್ಕೂ ಹೋಗಿರಲಿಲ್ಲ ನಾನು. ಕರ್ಕೊಂಡು ಹೋದರು. ಅಲ್ಲಿ ಏನಿದೆ ವಿಶೇಷ ಅಂತ ನೋಡಿರಲಿಲ್ಲ ನಾನು. ಕರ್ಕೊಂಡು ಹೋದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂಥೇಳಿ. ತುಂಬ ಚೆನ್ನಾಗಿದೆ 3000 ಮಠ ಒಳಗಡೆ. ಹಾಗೆ ಹೋಗಿ ನಾನು ವಿಡಿಯೋನ ಮಾಡಿಕೊಂಡೆ. ನೋಡ್ಬೋದು ತುಂಬ ಚೆನ್ನಾಗಿದೆ. ಬಟ್ ಅದಕ್ಕೆ ಯಾಕೆ ಆ ರೀತಿ ನೇಮ್ ಬಂತು ಅಂತ ಗೊತ್ತಿಲ್ಲ, ಬಟ್ ತಿಳ್ಕೊಬೇಕು. ತಿಳ್ಕೊಂಡಾಗ ಖಂಡಿತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡಿ ಒಳಗಡೆ ಹೋಗಿ ವಿಡಿಯೋನ ಮಾಡ್ಕೋತಾ ಇದ್ದೀನಿ ನಾನು. ನೋಡೋದಕ್ಕಂತೂ ಅದ್ಭುತವಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು 3000 ಮಠ. ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಒಳಗಡೆ ಕೂಡ ನಾನು ಹಾಗೆ ಹೋದೆ. ಅಲ್ಲೂ ಕೂಡ ತುಂಬ ಶಾಂತ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು. ಆರಾಮ್ಸೆ ಕುತ್ಕೊಂಡ್ರಂತೂ ಮನಸ್ಸಿಗೇನೋ ಸಮಾಧಾನ, ಆ ಥರ ತಣ್ಣಗೆ ವಾತಾವರಣ ತುಂಬ ಚೆನ್ನಾಗಿತ್ತು. ಮಕ್ಕಳು ನೋಡ್ಬೋದು ಈ ರೀತಿ ಚೆನ್ನಾಗಿ ಆಟ ಆಡ್ತಿದ್ರು ಮಕ್ಕಳು ಕೂಡ. ನಾನು ಹಾಗೆ ಒಂದು ರೌಂಡು ವಿಡಿಯೋನ ಮಾಡಿಕೊಂಡೆ. ಇದು ಒಳಗಡೆ ಹೋಗಿದೆ. ಒಳಗಡೆ ಹೋಗಿ ನೋಡಿದ್ವಿ ಏನಿದೆ ವಿಶೇಷ ಅಂತ, ಬಟ್ ಏನೂ ಇರಲಿಲ್ಲ. ಹಾಗೆ ಒಂದು ಫೋಟೋ ಹಾಗೆ ಒಂದು ಇಟ್ಟಿದ್ರು. ಸೊ ಮೋಸ್ಟ್ಲಿ ಬಂದವರೆಲ್ಲ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದು ಮಾಡಿಕೊಂಡೆ. ಯಾಕೋ ನನ್ನ ಮೊಬೈಲು ಕ್ಯಾಮ್ರಾ ಒಂಥರ ಆಗ್ತಿತ್ತು. ಸೊ ಆದರೂ ಅದನ್ನು ಮಾಡಿಕೊಂಡು ಬಂದ್ವಿ. ಇದು ನೋಡ್ಬೋದು ಈ ರೀತಿಯಾಗಿತ್ತು. ಸುತ್ತ ಕೂಡ ಎಲ್ಲ ಒಂದೊಂದು ಫೋಟೋನ ಹಾಕಿದ್ರು, ಚೆನ್ನಾಗಿತ್ತು. ಸೊ ಯಾರು ಇದ್ದಾಗ ಫ್ರೀಯಾಗಿದ್ದಾಗ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸು. ನನಗೂ ಅವಾಗವಾಗ ಎಲ್ಲ ಪ್ಲೇಸಿಗೆ ಹೋಗ್ಬೇಕಂತ ತುಂಬ ಇಷ್ಟ ಆಗುತ್ತೆ. ಬಟ್ ಆದರೆ ಆಗೋದಿಲ್ಲ. ಈ ಮಕ್ಳನ್ನ ಕರ್ಕೊಂಡು ಹೋದಾಗ ತುಂಬ ರಗಳೆ ಮಾಡ್ತಾರೆ. ಆದರೂ ಪರವಾಗಿಲ್ಲ ಅಂಥೇಳಿ ಕರ್ಕೊಂಡು ಹೋದ್ವಿ ಈ ಸರಿ. ನೋಡ್ಬೋದು ಇದು ಒಳಗಡೆ ಶಿವ ಇರೋದು. ಸೊ ಒಳಗಡೆ ತುಂಬ ಚೆನ್ನಾಗಿದೆ. ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ, ಅದ್ಭುತವಾಗಿದೆ ದೇವಸ್ಥಾನ ಇದು. ಒಳಗಡೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಶಿವನ ಪೂಜೆ ಆಗ್ತಿತ್ತು. ಸೊ ಅದನ್ನು ಮಾಡಿಕೊಂಡು ಒಂದು 5 ನಿಮಿಷ ಕೂತಿದ್ದು. ಹಾಗೆ ನಾನು ಸುತ್ತ ಅದ್ರದ್ದೊಂದು ವಿಡಿಯೋನ ಮಾಡಿಕೊಂಡೆ. ಎಲ್ಲಿಗಾರು ಹೋದಾಗ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಅಂತ ಹೇಳಿ ವಿಡಿಯೋನ ಶೇರ್ ಮಾಡಿಕೊಂಡೆ. ನೋಡ್ಬೋದು ಈ ರೀತಿ ಎಲ್ಲ ಫುಲ್ಲು ಸುತ್ತ ಎಲ್ಲ ಮಾಡಿಕೊಂಡು ವಿಡಿಯೋನ ಮಾಡಿಕೊಂಡು ಮತ್ತೆ ಹೊರಗೆ ಬಂದು ನಾವಲ್ಲಿ ಇನ್ನೊಂದು ಪಕ್ಕದಲ್ಲಿ ಕೂಡ ಒಂದು ಶಿವಂದು ದೇವಸ್ಥಾನ, ಅಂದರೆ ಶಿವಂದೊಂದು ಇದೆ ಅಲ್ಲೇ ಕೂಡ 3000 ಮಠದೊಳಗೇ. ಅಲ್ಲಿಗೆ ಹೋಗಿ ಹಾಗೆ ನಾನು ಅದನ್ನು ಕೂಡ ವಿಡಿಯೋನ ಮಾಡಿಕೊಂಡೆ. ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಮಾತ್ರ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ರೀತಿ ಸುತ್ತವಾಗಿತ್ತು. ಅಲ್ಲಿ ಓಪನ್ ಇರಲಿಲ್ಲ, ಬಾಗಿಲು ಹಾಕಿತ್ತು. ಹಾಗೆ ವಾಪಸ್ ಬಂದು ಇಲ್ಲಿ ಒಳಗಡೆ ನೋಡ್ಬೋದು. ಇಲ್ಲಿ ಕತ್ಲೆ ಆಗಿತ್ತು ಫುಲ್ಲು, ಅಂದರೆ ಬೆಳಕು ಅಷ್ಟು ಬೀಳ್ತಾ ಇರಲಿಲ್ಲ. ಆದರೂ ಕೂಡ ನಾನು ಅದನ್ನು ವಿಡಿಯೋನ ಮಾಡಿಕೊಂಡೆ. ಶಿವಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ರೀತಿ ವಿಡಿಯೋನ ಮಾಡ್ಕೊಂಡು ನಾನು ಶಿವಂದು ಕೂಡ ಮಾಡ್ಕೊಂಡು ಬಂದೆ. ಈ ರೀತಿಯಾಗಿ ಬಿಡಿಸಿದ್ರು ಶಿವಂದು ಕೂಡ. ಹಾಗೆ ಅಲ್ಲಿ ಕೂಡ ಶಿವಂದು ಇದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಇದನ್ನೆಲ್ಲ ನಾನು ವಿಡಿಯೋನ ಮಾಡಿಕೊಂಡು ಬಂದ್ವಿ, ಹೊರಗೆ ಬಂದ್ವಿ ನಾವು. ಹಾಗೆ ಅಲ್ಲಿ ಮಠದಲ್ಲಿ ಕುತ್ಕೊಂಡಾಗ ಅಲ್ಲಿ ಒಂದು ದೊಡ್ಡದೊಂದು ಜೇನು ಗೂಡುಗಳು ತುಂಬ ಕಟ್ಟಿದ್ವು ಮಠದಲ್ಲಿ. ತುಂಬ ಅಂದರೆ ತುಂಬಾ ಕಟ್ಟಿತ್ತು.
ನೋಡ್ಬೋದು ಮೇಲ್ಗಡೆ. ಹಾಗೆ ಅಲ್ಲಿ ಪಾರಿವಾಳದ ಗೂಡು ಕೂಡ ಹಾಗೆ ಕಟ್ಟಿತ್ತು. ಅದನ್ನು ನೋಡಿಕೊಂಡು ಎಷ್ಟು ದೊಡ್ಡ ಜೇನುಗಳು ಗೊತ್ತಾ, ಭಯನೇ ಆಗೋಯ್ತು ಅದನ್ನು ನೋಡಿ. ಏನಾದ್ರು ಪಾರಿವಾಳ ಕುಕ್ಬಿಟ್ರಂತೂ ಅಲ್ಲಿ ಯಾರಿಗೂ ಇರೋಕ್ಕೆ ಬಿಡೋದಿಲ್ಲ, ಆ ರೀತಿಯಾಗಿ ಜೇನು ಬಲೆ ಕಟ್ಟಿತ್ತು. ನಂತರ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ಹೊರಟು ಮನೆಗೆ ಬಂದ್ವಿ. ಬಸ್ಸು ಕೂಡ ನಮಗೆ ಸಿಕ್ತು ನೋಡ್ಬೋದು. ಈ ರೀತಿ ಹೊರಗಡೆ ಕೂಡ ವೀಡಿಯೋನ ಮಾಡಿಕೊಂಡೆ ನಾನು. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನೋಡ್ಬೋದು. ಬಸ್ ಸ್ಟ್ಯಾಂಡಿಗೆ ಬಂದು ಮನೆಗೆ ಬಂದು ಸಿಂಪಲಾಗಿ ಹಾಗೆ ದೇವ್ರ ಪೂಜೆನ ಮಾಡಿ ನಾನು ಹಬ್ಬದ ಅಡುಗೆನ ಮಾಡಿದೆ. ಹಬ್ಬಕ್ಕೆ ಅಂತ ಅಡುಗೆ ಜಾಸ್ತಿ ವಿಶೇಷವಾಗಿ ಏನೂ ಮಾಡಲಿಲ್ಲ. ನಾನು ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ವಿ ನಾವು ಹೋಗ್ತಾನೆ. ಹಾಗೆ ಮನೆಗೆ ಬಂದು ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು, ಹಾಗೆ ಒಂದು ಪಲ್ಯ, ಚಿತ್ರಾನ್ನ ಮಾಡಿದ್ದೆ. ಸೊ ಇದನ್ನೇ ವಿಶೇಷವಾಗಿ ಅಡುಗೆ ಮಾಡಿ ಊಟನ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ನಮ್ಮ ಹಬ್ಬ ಕೂಡ ಚೆನ್ನಾಗಾಯಿತು. ಹಾಗೆ ಇದು ದೇವಸ್ಥಾನಕ್ಕೆ ಹೋಗಿದ್ದು ಕೂಡ ತುಂಬ ಚೆನ್ನಾಗಾಯಿತು. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ, ಇಷ್ಟ ಆಯಿತಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಸೆಲೆಕ್ಟ್ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಆಲ್.